ಕೊಟ್ಟರೆ ಅವಕಾಶ, ಮುಟ್ಟುವೆವು ಆಕಾಶ ಎಂಬ ಘೋಷವಾಕ್ಯದೊಂದಿಗೆ ವಿಶೇಷ ಚೇತನ ಮಕ್ಕಳ ಹಬ್ಬ ಬಿಸಿ ರೋಡ್ನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಸಾಧನೆ ಮಾಡಿದ ವಿಕಲಾಂಗ ಚೇತನ ಮಕ್ಕಳನ್ನ ಅತಿಥಿಗಳು ಸನ್ಮಾನಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವ ಬಿ ರಮಾನಾಥರಯ್ಯಪುರ ಮಾತನಾಡಿ, ವಿಕಲಚೇತನ ಮಕ್ಕಳಿಗೆ ಅನುಕಂಪ ನೀಡುವ ಬದಲು ಅವಕಾಶ ನೀಡಬೇಕು. ನಾವು ಅವಕಾಶ ನೀಡಿದಾಗ ಅವರ ಜೀವನ ಮೌಲ್ಯ ಹೆಚ್ಚಾಗಲು ಸಾಧ್ಯವಿದೆ ಎಂದು ಹೇಳಿದ್ರು. ವಿಷಯ ಇದ್ರೂ ಕೂಡ ಅವರ ಸಹಾನುಭೂತಿ, ಅನುಕಂಪ ನಮ್ಮದು ಬೇಕು. ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಹಾಯ ಹಸ್ತ. ಅದಕ್ಕೆ ಕೊಟ್ಟರೆ ಅವಕಾಶ, ಮುಟ್ಟುವ ಆಕಾಶ ಅಂತ ಹೇಳೋದು, ನಾವು ಸಹಕಾರ ಕೊಟ್ಟಾಗ, ಅವರಿಗೆ ಅವಕಾಶ ಕೊಟ್ಟಾಗ ಅವರು ಹೆಚ್ಚು ಅವರ ಜೀವನದ ಮೌಲ್ಯವನ್ನು ಹೆಚ್ಚು ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಶಾಸಕ ರಾಜೇಶ್ ನಾಯ್ಕ ಅವರು ಮಾತನಾಡಿ, ಕಾರ್ಯಕ್ರಮದ ಅಂಗವಾಗಿ 29 ಸ್ಟಾಲ್ಗಳನ್ನು ತೆರೆಯಲಾಗಿದೆ. ಎಲ್ಲಾ ವಿಶೇಷ ಚೇತನ ಮಕ್ಕಳಿಗೆ ಅಲ್ಲಿ ಉಚಿತವಾಗಿ ವಸ್ತುಗಳನ್ನು ಪಡೆಯುವ ಅವಕಾಶವನ್ನ ಕಲ್ಪಿಸಿರುವುದು ಅಭಿನಂದನೀಯ ಎಂದು ಹೇಳಿದ್ರು. 29 ಸ್ಟಾಲ್ಗಳ ವಿಶೇಷ ಏನಂದ್ರೆ, ಎಲ್ಲ ಮಕ್ಕಳಿಗೆ ಅಲ್ಲಿ ತಿಂಡಿ ತಿನಿಸಾಗಲಿ, ಆಟದ ಸಾಮಗ್ರಿಗಳಿಗೆ ಉಚಿತವಾಗಿ ಸಿಕ್ಕುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ, ಈ ಎಲ್ಲ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಆಶಿಸುತ್ತಾ, ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ಯಶಸ್ವಿ ಕುಲಾಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ವಿಶೇಷ ಚೇತನ ಮಕ್ಕಳಾದ ಭಾಗ್ಯಶ್ರೀ ಹಾಗೂ ಕೌಶಿಕ್ ಅವರ ಸ್ವರಚಿತ ಕವನ ಸಂಕಲನವನ್ನ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಬಿಡುಗಡೆಗೊಳಿಸಿದ್ರು. ಬಳಿಕ ವಿಶೇಷ ಸಾಧನೆ ಮಾಡಿದ ವಿಕಲಾಂಗ ಚೇತನ ಮಕ್ಕಳನ್ನ ಅತಿಥಿಗಳು ಸನ್ಮಾನಿಸಿದ್ರು. ಈ ಸಂದರ್ಭ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಧನಲಕ್ಷ್ಮಿ ಬಂಗೇರ, ಸದಸ್ಯರಾದ ಸಂಜೀವ್ ಪೂಜಾರಿ, ಪ್ರಭಾಕರ್ ಪ್ರಭು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಎಸ್ ಮಹಮ್ಮದ್, ತುಂಗಪ್ಪ ಬಂಗೇರ ಮತ್ತಿತರರು ಹಾಜರಿದ್ದರು. ಇನ್ನು ಪೋಷಕರೊಂದಿಗೆ ಸಂತೋಷದ ಕ್ಷಣಗಳನ್ನು ಅನುಭವಿಸಲು ವಿವಿಧ ಖಾದ್ಯಗಳ ಸ್ಟಾಲ್ಗಳನ್ನು ತೆರೆಯಲಾಗಿತ್ತು. ಮಕ್ಕಳಿಗೆ ವಿಶಿಷ್ಟ ಆಟದ ಸಲಕರಣೆಗಳು, ವಿಶೇಷವಾಗಿ ಸ್ವಾಗತಿಸಲು ವಾದ್ಯವೃಂದ ಹಾಗೂ ಬೊಂಬೆಗಳು ಗಮನ ಸೆಳೆದವು. ಇನ್ನು ಮಕ್ಕಳಿಗೆ ಕ್ಲೇ ಮಾಡೆಲಿಂಗ್, ಕ್ರಾಫ್ಟ್ಗಳು, ವರ್ಣಮಯ ಚಿತ್ರಗಳ ರಚನೆಗೆ ಸೂಕ್ತ ವೇದಿಕೆಯನ್ನ ಕಲ್ಪಿಸಲಾಗಿತ್ತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 10 7 ಬಂಟ್ವಾಳ.